ಒಂದು ದಿವಸದಲ್ಲಿ ಯಾರಾದರೂ ಇಷ್ಟು ಸಾಧನೆ ಮಾಡಿದ ಒಂದು ಶಾಸಕರಾಗಲಿ, ಸಚಿವ ಆಗಲಿ, ಸೆಂಟ್ರಲ್ ಮಂತ್ರಿ ಆಗಲಿ ಈ ದೇಶದಲ್ಲಿ ನೀವು ಯಾರಾದರೂ ತೋರಿಸಿಕೊಟ್ರೆ ಖಂಡಿತವಾಗಿ ನಾಳೆಯಿಂದ ಈ ಪಾವೂರು ಬಿಟ್ಟು ನಾನು ಹೋಗ್ತೇನೆ. ಏನಪ್ಪಯ್ಯ ಆರೋಗ್ಯ ಕಾರ್ಡ್ ವಿತರಣದ ಸಮಾರಂಭದಲ್ಲಿ ಮುಖ್ಯ ಅತಿಥಿ ಹೌದು, ಈ ಕ್ಷೇತ್ರದ ಶಾಸಕರು ಹೌದು, ಈ ರಾಜ್ಯ ಈ ದೇಶ ಕಂಡಂಥ ಅಪರೂಪದ ವ್ಯಕ್ತಿತ್ವವುಳ್ಳುವಂಥ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಡಾಕ್ಟರ್ ಯು ಟಿ ಖಾದರ್ ಅವರೇ, ಅದೇ ರೀತಿ ಈ ಕಾರ್ಡನ್ನು ವಿತರಣೆ ಮಾಡಲಿಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟು ಕ್ಷೇತ್ರದ ಎಲ್ಲ ಉದ್ದಗಲಕ್ಕೂ ಸಹಕಾರ ಮಾಡಿ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದಂಥ ಈ ಒಂದು ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವುದು ನಮಗೆ ಭಾಳಷ್ಟು ಸಂತೋಷವಾಯಿತು. ನಾವೆಲ್ಲ ಕೇಳುವಾಗ ನನಗೆ ಟೈಮ್ ಇಲ್ಲ, ನಾನು ನಮ್ಮವರನ್ನು ಕಲಿಸ್ತೆ ಅಂತ ಹೇಳಿದರು. ನಿನ್ನೆ ನಮ್ಮ ಆರೋಗ್ಯ ಸಚಿವರವರ ಹತ್ರ ಅವರು ಖುದ್ದು ಫೋನ್ ಮಾಡಿದವಾಗ ಆಯಿತು ಬರ್ತೇನೆ ಅರ್ಧ ಗಂಟೆ ಸಮಯಕ್ಕೆ ಸರಿಯಾಗಿ, ಆದಷ್ಟು ಬ್ಯುಸಿ ಇದ್ದರು ಇಬ್ಬರು ಈ ರಾಜ್ಯದ ಬ್ಯುಸಿ ವ್ಯಕ್ತಿಗಳೇ ಅಂತ ಕೇಳಿದರೆ ಅದು ಯು ಟಿ ಖಾದರ್ ಮತ್ತು ವೈ ಅಬ್ದುಲ್ಲಾ ಕುನ್ನಿ ಅವರು. ಆದರೆ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಟ್ಟಿಗೆ ಸೇರಿದ್ದಾರೆ. ಅವರನ್ನು ನಾನು ನೆನಪಿಸುತ್ತಾ ವೇದಿಕೆಯಲ್ಲಿದ್ದ ಎಲ್ಲರನ್ನು ನಮ್ಮ ವಿವೇಕ್ ರೈ ಅವರು ಭಾಳಷ್ಟು ಸೊಗಸಾಗಿ ಸ್ವಾಗತ ಮಾಡಿದ್ದಾರೆ. ಹಾಗಾಗಿ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರೇ, ಇಲ್ಲಿ ಸೇರಿದ ಎಲ್ಲ ಮಾಜಿ ಪಂಚಾಯತಿನ ಅಧ್ಯಕ್ಷರುಗಳೇ, ಮೆಂಬರ್ಗಳೇ, ಎಲ್ಲ ಫಲಾನುಭವಿಗಳೇ ಹಾಗೂ ಊರ ಪರವೂರ ಎಲ್ಲ ಮಾನ್ಯರೇ, ಈ ಕಾರ್ಯಕ್ರಮದ ಯಶಸ್ಸಿಗೆ ಸಂಪೂರ್ಣ ಸಹಕಾರ ಕೊಟ್ಟಂಥ ಯು ಟಿ ಇಫ್ತಿಕಾರ್ ಅಲಿ ಅವರೇ, ಎಲ್ಲರೂ ಈ ಒಂದು ಏನಪ್ಪಯ್ಯ ಆರೋಗ್ಯ ಕಾರ್ಡನ್ನು ಹರೇಕಲ ಮತ್ತು ಪಾವೂರು ಸುಮಾರು 3,000 ಜನರಿಗೆ ಕೊಟ್ಟದ್ದು ನಮಗೆ ಬಹಳಷ್ಟು ಸಂತೋಷ. ಖಂಡಿತವಾಗಿ ಇದರಲ್ಲಿ ಯು ಟಿ ಖಾದರ್ ಮತ್ತು ಫರಾದ್ ಮತ್ತು ಕೂತ್ಕೊಂಡು ಚರ್ಚೆ ಮಾಡಿ ನಮ್ಮ ಸಾಹೇಬರು ಅಬ್ದುಲ್ ಕುನ್ನೀರವರು ಒಪ್ಪಿಕೊಂಡಿದ್ದ ಮೇಲೆ 2 ಗ್ರಾಮಕ್ಕೆ 3,000 ಹೆಲ್ತ್ ಕಾರ್ಡನ್ನು ಕೊಟ್ಟಿದ್ದಾರೆ. ಖಂಡಿತವಾಗಿ ಇದು ಅವರನ್ನು ಎಷ್ಟು ರೀತಿ ಸನ್ಮಾನ ಮಾಡುವಂತ ನಮಗೆ ಅರ್ಥ ಆಗುವುದಿಲ್ಲ. ಹಾಗಾಗಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಉಳ್ಳಾಲ ಆಸ್ಪತ್ರೆ ನಿಮಗೆಲ್ಲರಿಗೂ ಗೊತ್ತಿದೆ. ಉಳ್ಳಾಲ ಆಸ್ಪತ್ರೆಯನ್ನು ನಮ್ಮ ಯು ಟಿ ಖಾದರ್ ಅವರು ಮೇಲ್ದರ್ಜೆಗೆ ಏರಿಸಿ ಕರ್ನಾಟಕ ರಾಜ್ಯದಲ್ಲಿ ಉಪ ಆಸ್ಪತ್ರೆ, ಇಷ್ಟೊಂದು ಸುಂದರವುಳ್ಳಂಥ ಒಂದು ಆಸ್ಪತ್ರೆ 224 ವಿಧಾನಸಭೆ ಕ್ಷೇತ್ರದಲ್ಲಿ ಹುಡುಕಿದರೆ ಅದು ಖಂಡಿತವಾಗಿ ಉಳ್ಳಾಲ ಕ್ಷೇತ್ರದಲ್ಲಿ ಇರುವುದು. ಅದನ್ನು ಖಾಸಗೀಕರಣ ಮಾಡಿ ಏನಪ್ಪಯ್ಯವರ ಅಬ್ದುಲ್ ಕುನ್ನಿಯವರು ಖಂಡಿತವಾಗಿ ಆ ಆಸ್ಪತ್ರೆಯನ್ನು ಇದನ್ನು ತಗೊಂಡು ಆಸ್ಪತ್ರೆಗೆ ಬರುವ ಎಲ್ಲ ವ್ಯಕ್ತಿಗಳಿಗೆ ಆ ಒಂದು ನೋಡಬೇಕು. ನೀವು ಯಾರಾದರೂ ಹೋಗಿರ್ಬೋದು, ಉಳ್ಳಾಲ ಆರೋಗ್ಯ ಕೇಂದ್ರಕ್ಕೆ ನೀವು ಹೋಗಿರ್ಬೋದು, ನಿಮ್ಮ ಪ್ರೈವೇಟ್ ಆಸ್ಪತ್ರೆಗಿಂತ ಅಷ್ಟೊಂದು ಸುಂದರವಾದ ಆಸ್ಪತ್ರೆ ನಿರ್ಮಿಸಲಿಕ್ಕೆ ಅದನ್ನು ಸಂಪೂರ್ಣ ಸಹಕಾರ ಮಾಡಿದವರು ನಮ್ಮ ಅಬ್ದುಲ್ ಕುನ್ನೀರವರು. ಯು ಟಿ ಖಾದರ್ ಅವರ ಆಶೀರ್ವಾದ, ಅವರ ಸೂಚನೆ ಮೇರೆಗೆ ಆಸ್ಪತ್ರೆಯನ್ನು ಇಷ್ಟೊಂದು ಸುಂದರವಾಗಿ ಮಾಡಿದ್ದಾರೆ. ಹಾಗಾಗಿ ಅಬ್ದುಲ್ ಕುನ್ನೀರವರ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ, ನನಗಿಂತ ಜಾಸ್ತಿ ನಿಮಗೆ ಗೊತ್ತಿದೆ. ಆ ಒಂದು ಏನಪ್ಪಯ್ಯ ಸ್ಥಾಪನೆ ವಿದ್ಯಾದಲ್ಲಿ ಆರೋಗ್ಯದಲ್ಲಿ ಈ ಒಂದು ರಾಜ್ಯದಲ್ಲಿ ಯಾವುದಂತ ಕೇಳಿದರೆ ಅದು ಏನಪ್ಪಯ್ಯ ಹಾಸ್ಪಿಟಲ್. ಖಂಡಿತವಾಗಿ ಸರ್, ನಿಮ್ಮ ಏನಪ್ಪಯ್ಯ ಹಾಸ್ಪಿಟಲ್ಗೆ ಹೋಗುವಾಗ ಬಹಳಷ್ಟು ಸಂತೋಷವಾಗ್ತದೆ. ರೋಗಿಗಳು ಸಹ ನೆಗಾಡ್ತಾರೆ. ಇದರ ಮೂಲ ಉದ್ದೇಶ ಏನಂತ ಹೇಳಿದರೆ, ನೀವು ಅಲ್ಲಿಟ್ಟಂಥ ಆ ಸ್ಟಾಫ್ಗಳು, ಡಾಕ್ಟರ್ಗಳು, ಪಿಯೋನ್ಗಳು, ಅಲ್ಲಿರುವ ಎಲ್ಲ ಸಿಬ್ಬಂದಿ ವರ್ಗ ಅವರು ಅವರನ್ನೆಲ್ಲ ಎಂಟ್ರಿ ಮಾಡಿ ಇಟ್ಟದಕ್ಕೆ ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ ಸರ್. ಯಾಕೆಂತ ಹೇಳಿದರೆ ಅಂಥ ಹಾಸ್ಪಿಟಲಲ್ಲಿ ಅಂಥವರನ್ನೆಲ್ಲ ಇಟ್ಟಿದ್ದೀರಲ್ಲ, ಅದಕ್ಕೆ ನಮಗೆ ಭಾಳ ಸಂತೋಷ. ಹಾಗಾಗಿ ನಾನು ಜಾಸ್ತಿ ಅದರ ಬಗ್ಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಹಾಗಾಗಿ ಇವತ್ತು ನಮ್ಮ ಈ ಒಂದು ಕಾರ್ಡ್ ಕೊಡಲಿಕ್ಕೆ ಖಂಡಿತವಾಗಿ ಸಹಕಾರ ನೀಡಿದ್ದೀರಿ. ಇನ್ನು ಮುಂದಕ್ಕೂ ನಮ್ಮ ಊರಿನ ಗ್ರಾಮಸ್ಥರಿಗೆ
ಏನಪ್ಪಯ್ಯ ಹಾಸ್ಪಿಟಲನ್ನು ಆದಷ್ಟು ಬೇಗ ನಮಗೆಲ್ಲರಿಗೂ ಸಿಗ್ಲಿಕ್ಕೆ ಅವಕಾಶ ಮಾಡಬೇಕು. ಅದರೊಟ್ಟಿಗೆ ಒಂದು ಹಳೆ ಕಾರ್ಡು, ಒಂದು 10 ಕಾರ್ಡು ಬಾಕಿ ಆಗಿದೆ. ಹಳೆ ಕಾರ್ಡು, ಅದು ಹೊಸ ಕಾರ್ಡ್ ಅಲ್ಲ. ಅದನ್ನು ದಯವಿಟ್ಟು ತಾವು ಆ ಒಂದು 10 ಜನರಿಗೆ ಕೊಡುವಂಥ ವ್ಯವಸ್ಥೆ ತಾವು ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತೇನೆ. ಅದರ ಜೊತೆಗೆ ಅಲ್ಲಿ ನಮ್ಮ ನೆಲ್ವಿನ್ ಮತ್ತು ನಮ್ಮ ಇಲ್ಲಿಗೆ ಬಂದಂಥ ಎಲ್ಲ ನಿಮ್ಮ ಸ್ಟಾಫುಗಳು, ನಮ್ಮ ಅಶ್ವಿನಿ ಶೆಟ್ಟಿ ಇರಲಿ, ಪ್ರತಿಯೊಬ್ಬರು ಭಾಳಷ್ಟು ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡ್ತಾರೆ. ಆ ನೆಲ್ವಿನ್ ಅಂತ ಒಬ್ಬರು ಇದ್ದಾರೆ, ಯಾರಂತ ನನಗೆ ಗೊತ್ತಿಲ್ಲ. ಯಾವ ರಾತ್ರಿ ಫೋನ್ ಮಾಡಿದ್ರು ಆ ಫೋನ್ ಎತ್ತುದು. ನಮ್ಮ ಸಚಿವರು ಫಸ್ಟಿಗೆ ಏನಪ್ಪ ಏನಾದರೂ ಮಾತಾಡಲಿಕ್ಕಿದ್ರೆ ಅಬ್ದುಲ್ ಕುಂಜೀರವರು ಫರಾದ್ರ ಹತ್ರ ಮತ್ತೆ ಮಾತಾಡೋದು, ನೆಲ್ವಿನಿಗೆ ಒಂದು ಕೊಡಿ ಅಂತ ಹೇಳೋದು. ಹಾಗಾಗಿ ನೆಲ್ವಿನ್ ಭಾಳಷ್ಟು ಒಳ್ಳೆಯ ಒಂದು ಸ್ಟಾಫ್ ಆಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಅಶೋಕ ಸಪಾಲಿ ಅಂತ ಇನ್ಸ್ಪೆಕ್ಟರ್ ಆಗಿದ್ದವರು, ನಮ್ಮ ಊರಿನವರು, ಅವರನ್ನು ನೀವು ಸೆಕ್ಯೂರಿಟಿ ಗಾರ್ಡ್ ಇಟ್ಟದಕ್ಕೆ ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ಕಾರ್ಯಪ್ರವೃತ್ತ ಆಗ್ತಾ ಇದ್ದಾರೆ. ಹಾಗಾಗಿ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. 3 ತಾರೀಕಿನಂದು ಪ್ರಮಾಣ ವಚನ ಕಾರ್ಯಕ್ರಮ ಇತ್ತು. 3 ತಾರೀಕಿಗೆ ನಿಮಗೆ ಗೊತ್ತಿರ್ಬೋದು. ನಾನು ಇಲ್ಲಿ ಇದ್ದವರಿಗೆ ಹೇಳುವುದಲ್ಲ, ಬರೆಯುವವರಿಗೆ ಗೀಚುವವರಿಗೆ ಹೇಳುವುದಷ್ಟೇ. ಬೆಳಿಗ್ಗೆ 5 ಗಂಟೆಗೆ ಎದ್ದು ನಮಾಜ್ ಮಾಡಿ 8 ಗಂಟೆಗೆ ಕುಟುಂಬದ ಜೊತೆ ಸ್ವಲ್ಪ ಲೈಮ್ ಟೀ ಕುಡಿದು ಸೀದಾ ಹೋದದ್ದು ಕರ್ನಾಟಕ ವಿಧಾನ ಪರಿಷತ್ತಿನ ಸಭಾಪತಿಗಳಾದ ಬಸವರಾಜ ಹೊರಟ್ಟಿಯವರ ಮನೆಗೆ ಭೇಟಿ ಕೊಟ್ಟರು. ತದನಂತರ ಸೀದಾ ಬಂದು ಶಾಸಕರ ಭವನಕ್ಕೆ, ಶಾಸಕರದ ಒಂದು 200 ಗಾಡಿ ಇದೆ, ಆದರೂ ಇನ್ನೂ ಅವರಿಗೆ ಬೇಕಂತ ಹೇಳಿ 10 ಇನೋವಾ ಕಾರನ್ನು ಶಾಸಕರಿಗೆ ತೊಂದರೆ ಆಗುವ ರೀತಿಯಲ್ಲಿ ಹೊರಟ್ಟಿಯವರ ಮನೆಯಿಂದ ಬಂದು ಆ ಕಾರು ಬಿಡುಗಡೆ ಮಾಡುವ ಕಾರ್ಯಕ್ರಮ 3 ತಾರೀಕಿಗೆ. ಕಾರು ಬಿಡುಗಡೆ ಮಾಡಿ 10 ನಿಮಿಷದ ಒಳಗೆ ಈ ರಾಜ್ಯದ ರಾಜ್ಯಪಾಲರಾದ ರವರ ಮನೆಗೆ ಭೇಟಿ. ರಾಜ್ಯಪಾಲರ ಮನೆಗೆ ಭೇಟಿ ಕೊಟ್ಟು ಸೀದಾ ಹಂಗಾಮಿ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯವರ ಮನೆಗೆ ಭೇಟಿ. ಸಿದ್ದರಾಮಯ್ಯವರ ಮನೆಗೆ ಹೋಗಿ ಬಂದು ಸೀದಾ ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ. ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕೇವಲ ಸಮಯದಲ್ಲಿ KPCC ಅಧ್ಯಕ್ಷರ ಹತ್ರ ಹೋಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ. ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡಾದ ತದನಂತರ ಮನೆಗೆ ಬಂದು ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ನಾಯಕರುಗಳು, ಕಾರ್ಯಕರ್ತರ ಎಲ್ಲರ ಕೈ ಕುಲುಕಿ ಅವರಿಗೆ ಊಟದ ವ್ಯವಸ್ಥೆ ಮಾಡಿ ನೀರು ಕುಡಿದು 4:05ಕ್ಕೆ ರಾಜ್ಯಭವನಕ್ಕೆ ನಿರ್ಗಮನ. ಪ್ರಮಾಣ ವಚನ ಸ್ವೀಕಾರ ಮಾಡಿ ಸೀದಾ ಹೋದದ್ದು ಕ್ಯಾಬಿನೆಟ್ ಮೀಟಿಂಗಿಗೆ. ಕ್ಯಾಬಿನೆಟ್ ಮೀಟಿಂಗ್ ಮುಗಿದ ಕೂಡಲೇ ಸುಮಾರು ರಾತ್ರಿ ತನಕ ಕ್ಯಾಬಿನೆಟ್ ಆಯಿತು. ಕ್ಯಾಬಿನೆಟ್ ಮುಗಿದ ಕೂಡಲೇ ಮಂಗಳೂರು ವಿಧಾನಸಭಾ ಕ್ಷೇತ್ರ, ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕ ರಾಜ್ಯದ 5,000 ಜನಗಳಿಗೆ ಪ್ಯಾಲೇಸ್ ಗ್ರೌಂಡಲ್ಲಿ ಸನ್ಮಾನ ಕಾರ್ಯಕ್ರಮ. ಯಾರನ್ನು ಒಬ್ಬರನ್ನು ಬಿಡದೆ ಕೈ ಕುಲುಕಿ ಅಷ್ಟು 1,000 ಜನರಿಗೆ ಕೈ ಕೊಡೋದು ಸುಲಭದ ಕೆಲಸ ಅಲ್ಲ. ತದನಂತರ ಸೀದಾ ಹೋದದ್ದು CLP ಮೀಟಿಂಗಿಗೆ. ಅದರ ಮಧ್ಯದಲ್ಲಿ ಬಹಳಷ್ಟು ಕಾರ್ಯಕ್ರಮ ಆಗಿದೆ, ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. 7 ತಾರೀಕಿಗೆ ಮಂಗಳೂರಿಗೆ ಬಂದರು. ನೀವು ಬೇಸರಿಸಬೇಡಿ ನಿಮ್ಮ ಬಗ್ಗೆ ಹೇಳುವುದಂತ. 7 ತಾರೀಕಿಗೆ ಮಂಗಳೂರಿಗೆ ಬಂದು ಪ್ರಥಮ ಬಾರಿ ವಿಮಾನ ನಿಲ್ದಾಣದಲ್ಲಿ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಈ ಜಿಲ್ಲೆಯ ಪೊಲೀಸ್ ಕಮಿಷನರ್ ಅವರು, SP ಅವರು, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ, ಜಿಲ್ಲಾ ಪಂಚಾಯತ್ 1/4 ಗಂಟೆ ಕ್ಯಾಬಿನಲ್ಲಿ ಜಿಲ್ಲೆಯ ಹಾವು ಹೋವುಗಳ ಬಗ್ಗೆ ಮಾಹಿತಿ ಪಡೆದರು. ಹೊರಗೆ ಬಂದು ಇಡೀ ವಿಮಾನ ನಿಲ್ದಾಣದಲ್ಲಿ ಸೇರಿದಂಥ ಕಾರ್ಯಕರ್ತರಿಗೆ ಕೈಕೊಟ್ಟು ಸೀದಾ ಹೋದದ್ದು ಸೈಯದ್ ಮದನಿ ದರ್ಗಾಕ್ಕೆ ಭೇಟಿ ಕೊಟ್ಟರು. ಸೈಯದ್ ಮದನಿ ದರ್ಗಾಕ್ಕೆ ಭೇಟಿ ಕೊಟ್ಟು ತಂದೆ ತಾಯಿಗಳ ದಫನ ಭೂಮಿಯಲ್ಲಿ ಆಶೀರ್ವಾದ ಪಡೆದು ಧೂವ ಮಾಡಿ ಸೀದಾ ಓದಿ ಶಿರುಂಬು ಭಗವತಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರು.
ಭಗವತಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಸೀದಾ ಹೋದದ್ದು ಸೆಂಟ್ ಸೆಬೆಸ್ಟಿಯನ್ ಪೆರ್ಮೂರ್ ಚರ್ಚ್ಗೆ. ಚರ್ಚಿಯಲ್ಲಿ ಹೋಗಿ ಫಾದರ್ ಅವರ ಆಶೀರ್ವಾದವನ್ನು ಪಡೆದು ಸೀದಾ ಹೋಗಿ ಎಲ್ಲಿ ಹೋದ್ರು? ಗೋಕರ್ಣನಾಥರ ದೇವಸ್ಥಾನ ಕುದ್ರೋಲಿಗೆ ಹೋದರು. ಗೋಕರ್ಣನಾಥ ದೇವಸ್ಥಾನಕ್ಕೆ ಕುದ್ರೋಲಿಗೆ ಹೋಗಿ ಸ್ನೇಹಿತನ ಮನೆ ಮದುವೆ TM ಪೈ ಹಾಲಲ್ಲಿ ಸೀದಾ ಅಲ್ಲಿಗೆ ಭೇಟಿ ಕೊಟ್ಟರು. ಅಲ್ಲಿಗೆ ಭೇಟಿ ಕೊಟ್ಟು ಸೀದಾ ಹೋದದ್ದು ಜಬ್ಬಾರ್ ಉಸ್ತಾದ್ ಮಿತ್ತಬೈಲ್ ಅವರ ದಫನ ಭೂಮಿ, ಅವರ ದರ್ಗಕ್ಕೆ ಭೇಟಿ ಕೊಟ್ಟು ಅಲ್ಲಿ ದುವಗೈದು ಸೀದಾ ಹೋದದ್ದು ಜನಾರ್ದನ್ ಪೂಜಾರಿ ರಾಜಕೀಯದ ಗುರುಗಳು ಮದುವೆ ನಿಕಾಹ ಸಂದರ್ಭದಲ್ಲಿ 10 ನಿಮಿಷ ಉಲ್ಲಾಲ ತಂಗಳರವರನ್ನು ಕಾದಿದ್ದರು. ಪೂಜಾರಿಯವರ ಕಿವಿಯಲ್ಲಿ ಹೇಳಿದರು, ನಮ್ಮದು ಗುರುಗಳು ಬರ್ತಾರೆ, ತೊಂದರೆ ಇಲ್ಲ, ನಿನ್ನ ಗುರುಗಳು ಬಂದ ಮೇಲೇನೆ ನೀನು ನಿಕಾ ಆಗು ಅಂತ ಹೇಳಿದ ಜನಾರ್ದನ್ ಪೂಜಾರಿ. ಯಾರಿಗೆ ಅವರು ಹೇಳುವುದಿಲ್ಲ, ಕಾಯುವುದಿಲ್ಲ. ಜನಾರ್ದನ್ ಪೂಜಾರಿ ಅವರು ಹೇಳಿದರು, ಗುರುಗಳು ಬಂದ ಮೇಲೇನೆ ನೀನು ನಿಕಾಹಕ್ಕೆ ಬಾ ಅಂತ. ಆ ಒಂದು ಜನಾರ್ದನ್ ಪೂಜಾರಿ ಅವರ ಆಶೀರ್ವಾದ ಪಡೆದರು. ಆಶೀರ್ವಾದ ಪಡೆದ ಮೇಲೆ ಸೀದಾ ಹೋದದ್ದು ಎಲ್ಲಿಗೆ ಅಂತ ಹೇಳಿದರೆ ಆತ್ಮ ಸ್ನೇಹಿತನಾದ ರಮಣಾಥ ರೈ ಅವರ ಮನೆಗೆ ಭೇಟಿ ಕೊಟ್ಟರು. ರಮಣಾಥ ರೈ ಅವರ ಮನೆಗೆ ಭೇಟಿ ಕೊಟ್ಟು ಸೀದಾ ಹೋದದ್ದು ಈ ಕ್ಷೇತ್ರದ ಹಿರಿಯ ನಾಯಕರಾದ ಯಂಕಪ್ಪ ಕಾಜಾರವರ ಮನೆಗೆ ಭೇಟಿ ಕೊಟ್ಟರು. ಯಂಕಪ್ಪ ಕಾಜಾರವರ ಮನೆಗೆ ಹೋಗಿ ಸೀದಾ ಬಂದದ್ದು ಬ್ರಹ್ಮಶ್ರೀ ನಾರಾಯಣ ಗುರುಮಂದಿರದಲ್ಲಿ 1000 ಗಟ್ಟಲೆ ಕಾರ್ಯಕರ್ತರು ನಾಯಕರುಗಳು ಕಾಯ್ತಾ ಇದ್ದರು. 3 ಗಂಟೆ ಬರ್ತೇನೆ ಅಂತ ಹೇಳಿದರೆ 6 ಗಂಟೆ ಬಂದು ಎಲ್ಲ ಕಾರ್ಯಕರ್ತರ ಮನಸ್ಸನ್ನು ತುಂಬಿ ಅವರಿಗೆ ಸಂತೋಷ ಮಾಡಿ ಅವರಿಗೆಲ್ಲರ ಹತ್ರ ಕೈ ಕುಲುಕಿಸಿ ಸೀದಾ ಹೋದದ್ದು ಒಂದು ಪಂಚಾಯತ್ ಸದಸ್ಯನ ಮದುವೆಗೆ ಸಾಗರ್ ವಾಲಲ್ಲಿ. ಇದು ನಾನು ಹೇಳುವುದು ಯಾಕೆ ಅಂತ ಹೇಳಿದರೆ ಅದರ ಮಧ್ಯದಲ್ಲಿ ಭಾಳಷ್ಟು ಕಾರ್ಯಕ್ರಮ ಆಗಿದೆ, ಆದರೆ ನಾನು ಅದನ್ನೆಲ್ಲ ಹೇಳಲಿಕ್ಕೆ ಹೋಗುವುದಿಲ್ಲ. ಗೀಚುವವರು ಬರೆಯುವವರಿಗೆ ಮಾತ್ರ ಇದು ಹೇಳಿದ್ದು. ಒಂದು ದಿವಸದಲ್ಲಿ ಯಾರಾದರೂ ಇಷ್ಟು ಸಾಧನೆ ಮಾಡಿದ ಒಂದು ಶಾಸಕರಾಗಲಿ, ಸಚಿವ ಆಗಲಿ, ಸೆಂಟ್ರಲ್ ಮಂತ್ರಿ ಆಗಲಿ ಈ ದೇಶದಲ್ಲಿ ನೀವು ಯಾರಾದರೂ ತೋರಿಸಿಕೊಟ್ರೆ ಖಂಡಿತವಾಗಿ ನಾಳೆಯಿಂದ ಈ ಪಾವೂರು ಬಿಟ್ಟು ನಾನು ಹೋಗ್ತೇನೆ. ಇಂಥ ಒಂದು ವ್ಯಕ್ತಿತ್ವದ ವ್ಯಕ್ತಿ ಸುಮಾರು 11 ಗಂಟೆ ರಾತ್ರಿಗೆ ಆರೋಗ್ಯ ಸಚಿವರ ರಾಜ್ಯಪಾಲರ ಲಿಖಿತ ಆಯಿತು. ಆರೋಗ್ಯ ಸಚಿವರ ಸೈನ್ ಆದ ಕೂಡಲೇ 11 ಗಂಟೆ ರಾತ್ರಿಗೆ ರಾಜ್ಯಪಾಲರು ಸಹಿ ಹಾಕಲಿಕ್ಕುಂಟು ಮಂತ್ರಿಮಂಡಲಕ್ಕೆ. ಆ ಸಹಿ ಹಾಕಿದ ಕೂಡಲೇ ಆರೋಗ್ಯ ಸಚಿವರು ಹೋಗಿದ್ದು ಜಯನಗರ ಬಡವರ ಆಸ್ಪತ್ರೆ ವಿಸಿಟಿಗೆ. ಇದೆಲ್ಲ ನೀವು ನೋಡ್ತಾ ಇದ್ರಿ, ನಾವು ಹೇಳ್ಬೇಕಂತ ಇಲ್ಲ. ಬಾಕಿದ್ದವರೆಲ್ಲ ಮಲಗಿರ್ಬೋದು ದೇಶದಲ್ಲಿ, ಆದರೆ ಮಂತ್ರಿ ಸ್ಥಾನ ಸಿಕ್ಕಿದ ಕೇವಲ 1 ಗಂಟೆ ಒಳಗೆ ಬಡವರು ಇರುವಂತಹ ಜಯದೇವ್ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳು ರೋಗಿಗಳನ್ನು ಮಾತಾಡಿಸಿ ಬಂದ ಒಂದು ಆರೋಗ್ಯ ಸಚಿವ ಈ ದೇಶದಲ್ಲಿ ಇದ್ದರೆ ಅದು ಯುಟಿಕಾದರೂ ಒಬ್ಬರ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಪ್ರಥಮ ಬಾರಿ ಆರೋಗ್ಯ ಸಚಿವ ಆಗ ಸಂದರ್ಭದಲ್ಲಿ ದೇಶದಲ್ಲಿ 30 ಆರೋಗ್ಯ ಸಚಿವರಿದ್ದರು, ಆದರೆ ಕೇಂದ್ರ ಸರ್ಕಾರಕ್ಕೆ ಒಬ್ಬ ಸಚಿವ ಬೇಕಿತ್ತು, ಆರೋಗ್ಯ ಸಚಿವ. ನಾನು ಹೇಳುವುದು ಇದು ನಿಮಗೆ ಗೊತ್ತಿದ್ದ ವಿಷಯವನ್ನು ನಾನು ಹೇಳುವುದು. ಒಂದು ಆರೋಗ್ಯ ಸಚಿವರು ಬೇಕು ಕೇಂದ್ರ ಸರ್ಕಾರಕ್ಕೆ. ಕೇಂದ್ರ ಸರ್ಕಾರ ಬೇರೆ, ರಾಜ್ಯ ಸರ್ಕಾರ ಬೇರೆ, ಆದರೆ ಸಾಧನೆಯಲ್ಲಿ ಅಕ್ಷರ ಇಲ್ಲ. 30ರಲ್ಲಿ ಹುಡುಕುವಾಗ ಆರೋಗ್ಯ ಸಚಿವರನ್ನು 30 ಆರೋಗ್ಯ ಸಚಿವರು ದೇಶದಲ್ಲಿ ಹುಡುಕುವಾಗ ಸಿಕ್ಕಿದ್ದು ಕೇಂದ್ರ ಸರ್ಕಾರಕ್ಕೆ ಅದು ಯುಟಿಕಾದರ್ ಆರೋಗ್ಯ ಸಚಿವರು ಸಿಕ್ಕಿದ್ದು. ದೇಶದಲ್ಲಿ ಪ್ರಥಮ ಬಾರಿ ಕೇಂದ್ರದಿಂದ ಆರೋಗ್ಯ ಸಚಿವರಾಗಿ ಪುರಸ್ಕೃತರಾದ ಒಂದು ಸಚಿವರು ಈ ರಾಜ್ಯದಲ್ಲಿ ಇದ್ದರೆ ಅದು ಯುಟಿಕಾದರ್ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ತಂದೆ ಮತ್ತು ಮಗ ಈ ಕ್ಷೇತ್ರಕ್ಕೆ ಮಾಡಿದ ಸಾಧನೆಯನ್ನು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಹಾಗಾಗಿ ಇವತ್ತು ಎಲ್ಲ ಬಂದಂತಹ ಫಲಾನುಭವಿಗಳು ನೀವು ಬೇರೆ ಏನು ಬೇಡ, ಅವರಿಗೆ ಆರೋಗ್ಯಕ್ಕೆ ನೀವು ಪ್ರಾರ್ಥಿಸಬೇಕಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ನಮ್ಮ ಇವತ್ತಿನ ಅತಿಥಿಗಳಲ್ಲಿ ಕ್ಷಮೆಯನ್ನು ಕೇಳ್ತೇನೆ. ಮಾತು ಸ್ವಲ್ಪ ಉದ್ದ ಆಯಿತು, ಹಾಗಾಗಿ ಪಾವೂರು ಗ್ರಾಮದ ಸುಮಾರು 6,500 ಜನರು ನಿಮ್ಮ ಮೇಲೆ ಬಹಳಷ್ಟು ಪ್ರೀತಿಯನ್ನು ಇಟ್ಟು ನಮಗೆಲ್ಲ ಮತ ಹಾಕದಿದ್ದರು. ನಿಮ್ಮ ಚುನಾವಣೆಗೆ ಹೈಯೆಸ್ಟ್ ಮತ ಕೊಟ್ಟಂತ ಗ್ರಾಮ ನಮ್ಮ ಪಾವೂರು
ಗ್ರಾಮಸ್ಥರಂದು ಈ ಸಂದರ್ಭದಲ್ಲಿ ಹೇಳಿಕೊಂಡು ಇನ್ನು ಜಾಸ್ತಿ ನಾನು ಮಾತಾಡುವುದಿಲ್ಲ. ನಮ್ಮ ಅಬ್ದುಲ್ ಕುಂಜಿರವರು ಭಾಳಷ್ಟು ಬ್ಯುಸಿ ಇದ್ದಾರೆ. UT ಖಾದರ್ ಅವರಿಗೆ ಇವತ್ತು 26 ಕಾರ್ಯಕ್ರಮ ಇದೆ. ಒಂದು ಕಾಲೇಜ್ ಉದ್ಘಾಟನೆ 9 ಗಂಟೆಗೆ, ಆದರೆ ಅದನ್ನೆಲ್ಲ ಬಿಟ್ಟು ನಿಮ್ಮ ಮೇಲೆ ಪ್ರೀತಿ ಇಟ್ಟು ಇಲ್ಲಿಗೆ ಬಂದಿದ್ದಾರೆ. ಹಾಗಾಗಿ UT ಖಾದರ್ ಅವರಿಗೂ ವೇಣಪ್ಪ ಅಬ್ದುಲ್ ಕುಂಜಿರವ್ರಿಗೂ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರನ್ನು ವಂದಿಸಿ ಈ ಕಾರ್ಯಕ್ರಮ ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಅವಕಾಶ ಮಾಡಿಕೊಟ್ಟ ನಮ್ಮ ಶಾಲೆಯ ಮುಖ್ಯ ಉಪಾಧ್ಯಾಯಿನಿ ಶರ್ಮಿಳಾ ಮೇಡಮ್ ರವರನ್ನು ಸಹ ಸ್ವಾಗತಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಪಾವೂರು.